ಸಲ್ಮೆಲು ನಮ್ಮ ಕುಡ್ಡ ತುಳುವಾರ್ತೆಲು ಯಾನು ಸುರೇಖಾ ಶೆಟ್ಟಿ. ಜನಸಾಮಾನ್ಯರಿಗೆ ಅಗತ್ಯ ಬೋಡಾಯಿನ ವೈದ್ಯಕೀಯ ಶಿಬಿರ ದೀವನ್ನವು ಎಡ್ಡೆ ಸಂಗತಿ. ಇದಕ್ಕೆ ಅರ್ಥ ಉಂಡೊಂದು ಎಜೆ ಆಸ್ಪತ್ರೆದ ಕಾರ್ಡಿಯಾಲಜಿಸ್ಟ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಪುರುಷೋತ್ತಮ್ ಪಂತಿರು ಕುಡ್ಲದ ನಾರಾಯಣಗುರು ಕಾಲೇಜಿಡು ದಾಮೋದರ ಸುವರ್ಣ ಜನ್ಮ ಶತಾಬ್ದಿ ಲೆಕ್ಕುಡು ನೆತ್ತಿರದಾನ ಶಿಬಿರ ಉದಿಪನ ಮಲ್ತದು ಆರ್ಪಾತಿರಿಯರು. ಸಾಮಾಜಿಕ ಕ್ರಾಂತಿ ಮಲ್ತನಾರು ಕರಿತ್ಪೋಯಿನ ದಾಮೋದರ ಸುವರ್ಣೆರ ಜನ್ಮ ಶತಾಬ್ದಿ ಲೆಕ್ಕಡು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಬೊಕ್ಕ ನಾರಾಯಣಗುರು ಕಾಲೇಜು ಕುದ್ರೋಳಿ ಕುಡ್ಲ ನಿಲೆಟ್ ಕೆಎಂಸಿ ಅತ್ತಾವರ ಕುಡ್ಲದ ಸಾಯಡು ಧರ್ಮದ ವೈದ್ಯಕೀಯ ಬೊಕ್ಕ ನೆತ್ತಿರ್ದಾನ ಶಿಬಿರ ನಡೆತಂಡ. ಕುದ್ರೋಳಿದ ನಾರಾಯಣಗುರು ಕಾಲೇಜಿದ ದಾಮೋದರ ಸುವರ್ಣ ಸಭಾಂಗಣಡು ನಡತ್ನ ಕಾರ್ಯಕ್ರಮಟು ಉಪನ್ಯಾಸಕರು ಕೇಶವ ಬಂಗೇರ ಸುರೂತ ಪಾತೆರ ಪಂಡು ಇಸೆಯ ದುಮ್ಮುದಿಯರು. ನಾರಾಯಣಗುರುಗಳ ವಿಚಾರಧಾರೆಗಳನ್ನು ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಅನಾವರಣ ಮಾಡಿದ ಒಬ್ಬ ವ್ಯಕ್ತಿ ಇದ್ರೆ ಅದು ದಿವಂಗತ ದಾಮೋದರ ಸುವರ್ಣ. ನೀವು ಯಾಕೆ ಅಂತ ಕೇಳಬಹುದು, ನೀವು ಯಾಕೆ ಅಂತ ಪ್ರಶ್ನೆ ಕೇಳಬಹುದು. ಒಂದು, ನಾರಾಯಣಗುರುಗಳು ಕೇರಳದಲ್ಲಿ ಬಿತ್ತಿದ ಚಿಂತನೆಗಳು. ಒಂದು, ಯಾವ ಸಮಾಜ ತುಳಿತಕ್ಕಾಗಿತ್ತ, ಯಾವ ಸಮಾಜ ಶೋಷಣೆಗಳಿಗಾಗಿತ್ತ, ಯಾವ ಹಿಂದುಳಿದ ವರ್ಗ ಜಿಯಾ ಉಲ್ಲಾಯ ಹಸಾದ ಅಂತ ಬಾಳಿ ಬದುಕ್ತಾ ಇದ್ದ, ಆ ಸಮುದಾಯದಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಚಿಂತನೆ ಕೊಟ್ಟರು. ಆ ಜಾಗೃತಿ ಹೇಗೆ ಮೂಡಬೇಕು ಅಂತ ಕೇಳಿದ್ರೆ ಶಿಕ್ಷಣದ ಮೂಲಕ ಆರಂಭ ಆಗ್ಬೇಕು ಅಂತ ಹೇಳಿದ್ರು. ಜೊತೆಗೆ ಒಂದ್ ಕಡೆ ಜಾಗೃತಿ, ಇನ್ನೊಂದ್ ಕಡೆ ಶಿಕ್ಷಣ, ಮತ್ತೊಂದು ಕಡೆ ಅಂಬೇಡ್ಕರ್ ವಿಚಾರಧಾರೆಯೂ ಅದೇ. ಪರೋಕ್ಷವಾಗಿ ನಾರಾಯಣಗುರುಗಳು ಕೂಡ ಹೇಳಿದ್ರು, ಈ ಎಲ್ಲ ಶೋಷಣೆ, ಈ ಎಲ್ಲ ಹಿಂದುಳುವಿಕೆಗೆ ಒಂದು ವೇದಿಕೆ ಉತ್ತರ ಕೊಡಬಹುದು, ಅದು ಸಮರ್ಥವಾದ ರಾಜಕೀಯ ಜಾಗೃತಿ. ಎಜೆ ಆಸ್ಪತ್ರೆದ ಕಾರ್ಡಿಯಾಲಜಿಸ್ಟ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಪುರುಷೋತ್ತಮ ಉದ್ದೀಪನ ಮಲ್ತೆರು. ಡಾಕ್ಟರ್ ಪುರುಷೋತ್ತಮ ಪಾತೀರ್ತ್ ಜನಸಾಮಾನ್ಯರಿಗೂ ಬೋಡಾಯಿನ ವೈದ್ಯಕೀಯ ಶಿಬಿರನು ದಿವುನ್ನವು ಎಟ್ಟೆ ಅರ್ಥ ಉಂಡು ಇತ್ತಿದ ದಿನುಕ್ಲೆಡು ಇಂಚಿನ ಶಿಬಿರಲು ಅಗತ್ಯಾಂದು ಪಂಡೆರು. ಒಂದು ಬರೀ ನಾವು 30-40 ವರ್ಷ ತಲುಪಿದ ಮೇಲೆ ನನ್ನ ಪ್ರಕಾರ, ನನ್ನ ಪ್ರಾರ್ಥನೆ ಶ್ರೀ ನವೀನ್ ಚಂದ್ರ ಸುವರ್ಣರವರಲ್ಲೂ ಅಷ್ಟೇ, ನಮ್ಮ ಕಾಲೇಜುಗಳಲ್ಲೂ ಕೂಡ ಅವರಿಗೆ ಒಂದು ಫಿಸಿಕಲ್ ಫಿಟ್ನೆಸ್ನ ಬಗ್ಗೆ ಒಂದು ಅರಿವನ್ನು ಉಂಟು ಮಾಡುವ ಒಂದು ಯೋಜನೆಗಳನ್ನು ನಾವು ಹಮ್ಮಿಸ್ಕೊಳ್ಬೇಕು. ನನ್ನ ಮಗಳು ಹೇಳ್ತಿದ್ಲು, ಇವತ್ತು ನೀವು ಹೋದಾಗ ಅವರಿಗೆ ಹೇಳಬೇಕು, ಆನ್ ಅ ರೆಗ್ಯುಲರ್ ಬೇಸಿಸ್ ಅವರಿಗೆ ಫಿಸಿಕಲ್ ಫಿಟ್ನೆಸ್ ಸ್ಪೋರ್ಟ್ಸ್ ಪೀರಿಯಡ್ ಅಂತ ನೀವು ಅರೇಂಜ್ ಮಾಡ್ಲಿಕ್ಕೆ ಹೇಳಿ ಅಂತ ಅವಳು ಹೇಳ್ತಿದ್ಲು. ಆಬ್ವಿಯಸ್ಲಿ ಕಾಲೇಜಲ್ಲಿ ಅದನ್ನೆಲ್ಲ ಮಾಡುವ ಅಗತ್ಯ ಇಲ್ಲ, ಆದರೆ ಚಿಕ್ಕ ಮಕ್ಕಳಲ್ಲೂ ಕೂಡ ಸ್ಪೋರ್ಟ್ಸು, ಫಿಟ್ನೆಸ್ಸು ಅಥವಾ ಇನ್ಯಾವುದೇ ರೂಪದ ಒಂದು ನಮ್ಮ ಫಿಸಿಕಲ್ ಎಂಡ್ಯೂರೆನ್ಸ್ನ ಬಗ್ಗೆ ಅರಿವು ಮಾಡುವಂಥ ಯೋಜನೆಗಳು ಇನ್ನಷ್ಟು ಹುಟ್ಟಬೇಕು ಅನ್ನೋದು ನನ್ನ ಅನಿಸಿಕೆ. ನೆತ್ತಿರ್ದಾನದ ಬಗೆಟ್ ಕೆಎಂಸಿ ಬ್ಲಡ್ ಬ್ಯಾಂಕ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ರಂಜಿತಾ ರಾವ್ ಮಾಹಿತಿ ಕೊರಿಯರು. ನಾರಾಯಣಗುರು ಬರವು ಸಂಸ್ಥೆದ ಗುರ್ಕಾರರು ನವೀನ್ ಚಂದ್ರ ಡಿ ಸುವರ್ಣ ಗುರ್ಕಾರ್ಮೆ ವಹಿಸಿದ ಪಾತೀರ್ದು ವೈದ್ಯಕೀಯ ಪರೀಕ್ಷೆ ಮಲ್ಪು ನೀಡಿದು ಇಂದಿತ್ತ ಬಗೆಟ್ ಜನಕುಲು ತೆರೆಯೊಂದು ಆರೋಗ್ಯ ಸುಧಾರಣೆ ಮಲ್ಪರೆ ಸಾಧ್ಯ. ಯೂನಿಯನ್ದ ನಿಲೆಟು ಉಭಯಚಂದ್ರ ಡಿ ಸುವರ್ಣ ದುಂಬಾಳ್ತೆಡು 5 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನಲ ಕೊರಿಯರೆ ಉಲ್ಲಾಂದ್ ಪಂಡೆರು. ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳ ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ. ಅದಲ್ಲದೆ ಅದರಲ್ಲಿ ಮುಖ್ಯವಾಗಿ ಸಮಾಜದ ವಿದ್ಯಾರ್ಥಿಗಳಿಗೆ, ಅರ್ಹ ವಿದ್ಯಾರ್ಥಿಗಳಿಗೆ ಅವರಿಗೆ ಶಿಕ್ಷಣಕ್ಕೆ ಪ್ರಯೋಜನ ಆಗಬೇಕು ಎಂಬ ಉದ್ದೇಶದಿಂದ ನಾವು ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಮುಖೇನ ಪ್ರತಿ ವರ್ಷ ವಿದ್ಯಾರ್ಥಿ ವೇತನ ನೀಡ್ತಾ ಬಂದಿದ್ದೇವೆ. ಆದರೆ ಈ ಸಲ ದಿವಂಗತ ದಾಮೋದರ ಸುವರ್ಣ ಜನ್ಮ ಶತಾಬ್ದಿಯ ಪ್ರಯುಕ್ತ ವಿಶೇಷವಾಗಿ ಸಮಾಜದ ವಿದ್ಯಾರ್ಥಿಗಳಿಗೆ ನನ್ನ ಸಹೋದರ ಉದ್ಯಮಿ ಉದಯಚಂದ್ರ ಸುವರ್ಣರ ನೇತೃತ್ವದಲ್ಲಿ ಸಮಾಜದ ವಿದ್ಯಾರ್ಥಿಗಳಿಗೆ ಕನಿಷ್ಠ 50 ಲಕ್ಷ ರೂಪಾಯಿ ವಿದ್ಯಾರ್ಥಿ ವೇತನ ಕೊಡಲಿಕ್ಕೆ ದೊಡ್ಡ ಮಟ್ಟಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಕಾರ್ಯಂತೆರೆ ಜೀವನ್ ಕುಮಾರ್, ಪಣವು ಅಧಿಕಾರಿ ದೇರಣ್ಣ, ಅಖಿಲ ಭಾರತ ಬಿಲ್ಲವರ ಮಹಿಳಾ ಸಂಘದ ಗುರ್ಕಾರ್ತಿ ಸುಮಲತಾ ಎನ್ ಸುವರ್ಣ, ಪ್ರಿನ್ಸಿಪಾಲೇರ್ ಸೌಮ್ಯ ಶೆಟ್ಟಿ ಈ ಪೊರ್ತುಡಿತ್ತೆರು. ನೆತ್ತಿರ್ದಾನ ಶಿಬಿರ ಆರೋಗ್ಯ ಪರೀಕ್ಷೆಲಿಡು ಪಾಕ ಜನ ಪಾಲ್ದೆ ತೊಂಡೆರು.
ಶುಕ್ರವಾರ ರಾತ್ರಿ ಭಾರಿ ಬರ್ಸುಗು ಕೊಟ್ಟಾರ ಅಬ್ಬಕ್ಕ ನಗರದ ತೋಡುಡು ಬೊಲ್ಲ ತಮೇಲ್ದಿತ್ತಿದ್ದು ರಿಕ್ಷಾ ಒಂಜಿ ತೋಡುಗು ಮಗರದ ಡ್ರೈವರ್ ದೀಪಕ್ ಪನ್ಪುನಾರ್ ಜುವ ಕಳವನ್ನ ಬೇಜಾರ್ದ ಸಂಗತಿ ನಡೆದಿದ್ದ ಕುಡ್ಲಡ್ ಅರೆಗಲದ ಬರ್ಸುಗು ಬೊಲ್ಲುಡು ಮುರ್ಕುದು ಒರಿಯನ ಜುವ ಪೋತುಂಡು ಶುಕ್ರವಾರ ರಾತ್ರಿ ಭಾರಿ ಬರ್ಸುಗು ಕೊಟ್ಟಾರ ಅಬ್ಬಕ್ಕ ನಗರದ ತೋಡುಡು ಬೊಲ್ಲ ದಿಂಜಿದು ಪರಿತೊಂದಿತ್ತಿದ್ದು ಮಾರ್ಗುಗೂ ಸಮ ಆದಿತ್ಯ ನಡೆದವರ ಅವೇ ಮಾರ್ಗೋಡು ಪೋವೊಂದಿತ್ತಿನ ರಿಕ್ಷಾ ಮಗರದು ತೋಡುಗು ಬುಡ್ದುಂಡು ತೋಡುಡು ಬೊಲ್ಲ ದಿಂಜದಿತ್ತಿದ್ದು ರಿಕ್ಷಾ ಡ್ರೈವರ್ 40 ವರ್ಷ ಪ್ರಾಯದ ದೀಪಕ್ ನೀರಿಡು ಮುರ್ಕುದು ಪ್ರಾಣ ಪೋತುಂಡು ರಿಕ್ಷಾ ತೋಡುಗು ಪೂರ್ಣಿಡಿದವರ ದೀಪಕ್ರಿಗೆ ನೀರಿಡಿದು ಮಿತ್ತು ಬರಿಯಾರೆ ಅವಂದೆ ದಮ್ಮು ಕಟ್ಟದು ತೀರ್ತೇರು ಈ ತೋಡುಗು ಸರಿಯಾಯಿನ ತಡೆಪು ಗೋಡೆ ಕಟ್ಟಂದು ನಡೆದ ಅವರ ಈ ಬೇಜಾರದ ಸಂಗತಿ ನಡೆತದೆ ಕುಡ್ಲ ಮಹಾನಗರ ಪಾಲಿಕೆ ಗುಮನ ಕೊರನ್ನವೇ ಇಂಚ ಆಯರೆ ಕಾರಣ ಅಂದು ಊರು ದಕ್ಕಲು ತುಡ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆದ ಪುಣ್ಯಕ್ಷೇತ್ರಲೇನು ತುಯ್ಯರೆ ಬತ್ತಿನ ಚಿತ್ರದುರ್ಗದ ಕುಟುಂಬ ಧರ್ಮಸ್ಥಳಗೂ ಪೋದು ಪಿರಪೋನಗ ಮುಡಿಗೆರೆ ಬಣಕಲ್ಡ್ ಓಮ್ನಿ ಗಾಡಿಗೆ ಬೇತೆ ಗಾಡಿ ಕುತ್ತದು 4 ಜುವ ಕಳವನ ಬೇಜಾರ್ದ ಸಂಗತಿ ನಡೆತದು ಮೂವರಿಗೆ ಜೋರದ ಪೆಟ್ಟಾತುಂಡು ಚಿತ್ರದುರ್ಗದ ಕುಟುಂಬ ಒಂಜಿ ಓಮ್ನಿ ಕಾರ್ಡ್ ದಕ್ಷಿಣ ಕನ್ನಡ ಜಿಲ್ಲೆದ ಪುಣ್ಯಕ್ಷೇತ್ರ ತುಯ್ಯರೆ ಬತ್ತದು ಧರ್ಮಸ್ಥಳಕ್ಕೂ ಪೋದು ಪಿರಪೋನಗ ಚಿಕ್ಕಮಗಳೂರು ಜಿಲ್ಲೆದ ಮುಡಿಗೆರೆ ಬಣಕಲ್ಡ್ ಆಕ್ಸಿಡೆಂಟ್ ನಡೆತದು ರಾಷ್ಟ್ರೀಯ ರಾಜಮಾರ್ಗ 173 ನಡೆತನ ಈ ಬೇಜಾರದ ಸಂಗತಿ 4 ಕರೆದು ಪೋತಿರು ಇಂದೆಟ್ಟು 3 ಆಂಜೋನಕ್ಲು ಒರ್ತಿ ಪೊಂಜವು 3 ಜೋರದ ಪೆಟ್ಟಾದಿತ್ತು ಅಕ್ಲಿನ ಆಸ್ಪತ್ರೆಗೆ ಸೇರ್ಸಾದುಂಡು ಲಾರಿನು ಪಿರಪಾಡ್ದು ದುಂಬು ಪೊಯರೆ ಪ್ರಯತ್ನ ಮಲ್ಪುನಗ ಈ ಸಂಗತಿ ನಡೆತದುಂಡು ಓಮ್ನಿ ಗಾಡಿ ಇಡೀ ಬೆಟ್ಟೆ ಆದು ಪೋತುಂಡು ಓಮ್ನಿ ಗಾಡಿದ ಪಿರಾವುಡೆ ಬರಂದಿತ್ತಿನ ಗಾಡಿ ಒಂಜಿಲ ಈ ಗಾಡಿಗೂ ಗುದ್ದುದುಂಡು ರಾಜ್ಯ ಮಾರುಗೋಡು ಸಂಚಾರ ಬಂದಾದ ಬಣಕಲ್ ಪೊಲೀಸರು ಜಾಕೆಗೆ ಬತ್ತದು ಸಂಚಾರ ವ್ಯವಸ್ಥೆ ಸಾರಿ ಮಲ್ತು ಕೊರಿಯರು ಪೆಟ್ಟಾಯಿನಕ್ಲು ಕುಡ್ಲದ ಆಸ್ಪತ್ರೆ ಇತ್ತದು ಸ್ಥಿತಿಗತಿ ಜೋರುಂಡು ವರದಿಯಾತುಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ರಾಜ್ಯಪಾಲರು ಬೊಕ್ಕ ಮಂತ್ರಿಲು ಇತ ರಾಜ್ಯದ ಮಹಾನಾಯಕರು ಶನಿವಾರ ಕುಡ್ಲಡ್ ಖಾಸಗಿ ಕಾರ್ಯಕ್ರಮ ಒಂಜೆಟ್ಟು ಪಾಲ್ದೆತೋ ನಡೆದವರ ಮಹಾತ್ಮ ಗಾಂಧಿ ಮಾರ್ಕೊಡು ಬಯ್ಯಗ ಗಾಡಿಲಿನ ಸಂಚಾರಡು ಬದಲಾವಣೆ ಮಲ್ತದಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಬೊಕ್ಕ ಮಂತ್ರಿಲು ರಾಜ್ಯಪಾಲರು ಥಾವರ್ ಚಂದ್ ಗೆಹ್ಲೋಟ್ ಶನಿವಾರ ಕುಡ್ಲದ ಮಹಾತ್ಮ ಗಾಂಧಿ ಮಾರ್ಗದ ಸಭಾಂಗಣ ಒಂಜಿಟ್ಟು ಖಾಸಗಿ ಕಾರ್ಯಕ್ರಮ ಒಂಜಿಟ್ಟು ಪಾಲ್ದೆತೋ ನಡೆದ ಅವರ ಬಯ್ಯದ ಪೊರ್ತು ಮಹಾತ್ಮ ಗಾಂಧಿ ಮಾರ್ಕೊಡು ಗಾಡಿಲಿನ ಒತ್ತಡ ಕಮ್ಮಿ ಮಲ್ಪರೆ ಕುಡ್ಲ ಪೊಲೀಸ್ ಕಮಿಷನರ್ ಗಾಡಿಲಿನ ಸಂಚಾರಡು ಬದಲಾವಣೆ ಮಲ್ತದು ಆದೇಶ ಪಿದಾಡ್ಪಾದಿತ್ತಿರು ಕೊಟ್ಟಾರ ಚೌಕಿ ಕುಂಟಿಕಾನ ಕೆಪಿಟಿ ನಂತೂರು ಕೆಎಸ್ಆರ್ಟಿಸಿ ಬನ್ಸ್ ಹಾಸ್ಟೆಲ್ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಹಾರ್ಟಿಕಲ್ಚರ್ ಜಂಕ್ಷನ್ ಬಲ್ಮಠ ಹಂಪನಕಟ್ಟೆ ಕರಾವಳಿ ಸರ್ಕಲ್ ಕಂಕನಾಡಿ ಪಂಫೇಲ್ ಮಾರ್ಕೊಲಿಡ್ ಬದಲು ಸಂಚಾರ ವ್ಯವಸ್ಥೆ ಮಲ್ತದು ಪಿಎಸ್ ಜಂಕ್ಷನ್ ಹಿಡಿದು ಬನ್ಸ್ ಹಾಸ್ಟೆಲ್ ಜಂಕ್ಷನ್ ಮುಟ್ಟ ಬೊಕ್ಕ ಲಾಲ್ಬಾಗ್ ಜಂಕ್ಷನ್ ಹಿಡಿದು ಕೆಪಿಟಿ ಜಂಕ್ಷನ್ ಮುಟ್ಟ ಮಾರ್ಗದ ರೆಡ್ ಮೇಟ್ಲ ಗಾಡಿಲಿನ ಉಂತಾವನ ನಿಷೇಧ ಮಲ್ತದಿತ್ತಂಡು ಇದೊಮ್ಮೆ ಉಪ್ಪುನ ರಿಕ್ಷೋಲು ಬೊಕ್ಕ ಈ ಆಟೋ ರಿಕ್ಷಲಿನ ಸಮಸ್ಯೆ ಇತ್ಯರ್ಥಗೂ ಸಭೆಯಲ್ಲಿತ್ತದು ಇತ್ಯರ್ಥ ಮಲ್ಪರೆ ಜಿಲ್ಲಾಡಳಿತಗೂ ಭಿನ್ನಾಯಿತೊಂದುಂಡು ಕುಡ್ಲದ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಫೋನ್ ಇನ್ ಕಾರ್ಯಕ್ರಮ ಪಂತೇರು ಕುಡ್ಲನಗರಡು ಈ ಆಟೋ ರಿಕ್ಷಾ ದಿಂಜ ಇತ್ತದು ಇಂದೆಡ್ದು ಈ ದುಂಬೆ ಉಪ್ಪುನ ರಿಕ್ಷಾಲಿನ ಬಾಡಿಗೆಗೆ ಸಮಸ್ಯೆ ಆವೊಂದುಂಡು ಐತ ಒಟ್ಟುಗೂ ಈ ಆಟೋ ರಿಕ್ಷಾ ಸಂಚಾರಗೂ ರಿಕ್ಷಾ ಡ್ರೈವರ್ಲು ಅವಕಾಶ ಕೊರೊಂದಿಜ್ಜೇರು ಪನ್ಪುನ ದೂರು ಕೇಂದ್ರದ ಬೈದುಂಡು ಈ ರಡ್ಡು ನಮೂನೆದ ರಿಕ್ಷಾದಕ್ಲಿನ ಸಮಸ್ಯೆ ಇತ್ಯರ್ಥಗೂ ಸಭೆಯಲ್ಲಿತ್ತದು ಇತ್ಯರ್ಥ ಮಲ್ಪರೆ ಜಿಲ್ಲಾಡಳಿತಗೂ ಭಿನ್ನಾಯಿತದ ಪಂಡದ ಕುಡ್ಲ ಪೊಲೀಸ್ ಕಮಿಷನರ್ ಪಂಡೇರು ಶುಕ್ರವಾರ ಫೋನ್ ಇನ್ ಕಾರ್ಯಕ್ರಮಟು ಆರ್ ಸಾರ್ವಜನಿಕ ದೂರುಗೂ ಉತ್ತರ ಕೊರದು ಪಾತಿರಿಯರು ನಗರಡು ನಡತೊಂದು ಪೋಪುನ ಸಾದಿನು ಉಲಾಯ್ಪಾಡುನ್ನ ಬೊಕ ಗಾಡಿಲೇನು ಉಂತಾವನ ವ್ಯವಸ್ಥೆ ಮೀರುನೆಕ್ಕೆ ಸಂಬಂಧ ಸರಿಯಾಯಿನ ಕಾರ್ಯಾಚರಣೆ ನಡಪಾಡು ಕಂಕನಾಡಿ ಕೇಂದ್ರ ಮಾರ್ಕೆಟ್ ಸೇರ್ನಂಚ ಮುಖ್ಯ ಜಾಗೆಲೆಡ್ ಮಾರ್ಗುಲೆಡೆ ಸಾದಿವರಿ ಬೇರೆ ನಡತೊಂದಿತ್ತದು ಐನು ದೆಪ್ಪೆರೆ ಕ್ರಮ ದೆತೊನಡುಂದು ಪೊಲೀಸ್ ಕಮಿಷನರ್ ಪಂಡೇರು ಮಾರ್ನಮಿಕಟ್ಟೆ ನಂದಿಗುಡ್ಡೆ ಸೇರ್ನಂಚ ಪಾಕ ಮಾರ್ಗೋಲಿನ ಬರಿಟೆ ಗ್ಯಾರೇಜ್ ರೀತಿದ ವ್ಯವಹಾರ ನಡತೊಂದಿತ್ತದು ಪಾಕ ಗಾಡಿಲಿನ ರಿಪೇರಿಗೆ ಉಂತು ನಡೆದವರ ಸಮಸ್ಯೆ ಆವೊಂದಿತ್ತದು ಇನ್ನೇನು ದೆಪ್ಪವುಡು ಪನ್ಪುನ ಒತ್ತಾಯ ಕೇಂದ್ರದ ಬತ್ತಂಡು ಕಾಟಿಪಳ್ಳ ಬೆಕ್ಕಂಪಾಡಿ ಬೆದ್ರ ಕಡಂದಲೆ ಮೂಲ್ಕಿ ಬೊಕ್ಕ ನನಲ ಕೆಲವು ಮುಖ್ಯ ಜಾಗಿಲೆಡು ಒಟ್ರಾಶಿ ಗಾಡಿಲಿನು ಉಂತಾದುಪುವೆರು ಜೋಕುಲು ರೆಡ್ಡು ಚಕ್ರದ ಗಾಡಿಲಿನ ಬುಡ್ಪೇರು ಈ ಬಗೆಟ್ಲ ಕ್ರಮ ದೆತುನೇರೆ ಒತ್ತಾಯ ಮಲ್ತೇರು ಕೊಡ್ಲಡು ಸಂಚಾರ ಸಮಸ್ಯೆ ದೂರ ಮಲ್ಪರೆ ಮಹಾನಗರ ಪಾಲಿಕೆ ಸ್ಮಾರ್ಟ್ ಸಿಟಿ ಬೊಕ್ಕ ಜಿಲ್ಲಾಡಳಿತದ ಸಾಯದ ಒಟ್ಟುಗೂ ಕ್ರಮ ದೆತುನುಂಡು ಫುಟ್ಪಾತ್ ಒತ್ತುವರಿ ನೋ ಪಾರ್ಕಿಂಗ್ ಬೋರ್ಡ್ ದಲ್ಪನೆ ಗಾಡಿ ಉಂತಾವನ ಸಂಚಾರ ನಿಯಮ ಮೀರುನಕ್ಲಿನ ಮಿತ್ತು ಕಾರ್ಯಾಚರಣೆ ನಡಪಾವುದು ಗಾಡಿಲಿನ ಒತ್ತಡ ಹೆಚ್ಚಾಯಿನವಲು ಸಂಚಾರಿ ಪೊಲೀಸರನ್ನ ಕರ್ತವ್ಯಗೂ ಪಾಡುವಂದು ಅನುಪಮ್ ಅಗರ್ವಾಲ್ ಪಂಡದು ನಂಬಾಯಿರು ನೈಋತ್ಯ ಪದವೀಧರ ಕ್ಷೇತ್ರದ್ದು ತಾನು ಓಟುಗೊಂತಿದೆ ಕ್ಷೇತ್ರದ ಎಡ್ಡೆ ಜ್ಞಾನದ ಪದವಿ ಕಲ್ತನಕ್ಲು ಓಟು ಕೊರ್ದು ಗೆಂದಾವೊಡೊಂದು ಪಕ್ಷದಾಂತೆ ಓಟುಗೊಂತನ ಡಾಕ್ಟರ್ ಶೇಖ್ ಬಾಬಾ ಪಂತೇರು
ಛತ್ತೀಸ್ಗಢ ಕಳಿಂಗ ವಿಶ್ವವಿದ್ಯಾನಿಲಯದ್ದು ಪಿಎಚ್ಡಿ ಪದವಿ ಪಡೆತನ ಭಾರತ ದರ್ಶನ್ ರಾಷ್ಟ್ರೀಯ ಏಕೀಕರಣ ಪ್ರಶಸ್ತಿಗೆ ಸಂದಿದ್ದ ಡಾ ಶೇಖ್ ಭಾವ ವಿಧಾನ ಪರಿಷತ್ ಓಟು ಗುಂತುದುನ ಲೆಕ್ಕಡು ಕುಡ್ಲಡು ಸುದಿಕೋಟುಡು ಪಾತಿರದು ಅರಿನ ಸಾಧನಲೇನು ತೆರಿಪಾಯಿರು ತಾನು ಮಿತ್ತ ಮಟ್ಟದ ಬರವು ಪಡೆದು ಕೊಲ್ಲಿ ದೇಶದ ಪುದರ್ಪೊಯಿ ಕಂಪೆನಿಲೆಡು ಮಿತ್ತ ಮಟ್ಟದ ಆಡಳಿತ ಮಲ್ತನ ಅನುಭವ ಉಂಡು ಏತೋ ಸಾಮಾಜಿಕ ಸೇವಾ ಕಾರ್ಯಲೆಡು ಪಾಲ್ದೆತೊಂದೆ ಎನ್ನ ಅನುಭವ ಶಕ್ತಿ ಸಾಮರ್ಥ್ಯನು ಜನಕುಲಿನ ಸೇವೆಗೆ ಗಳಿಸುಡು ಈ ಉದ್ದೇಶದಿ ಒಂದು 2024 ವಿಧಾನ ಪರಿಷತ್ ಓಟು ಗುಂತುದೆ ಅಂಚಾದ್ ನೈಋತ್ಯ ಪದವೀಧರ ಕ್ಷೇತ್ರದ ಓಟು ಒಪ್ಪುನಕ್ಲಿಗ್ ತನಕ ಓಟು ಪಾಡ್ದು ಗೆಂದಾವಡುಂದು ಡಾ ಶೇಖ್ ಭಾವ ಬಿನ್ನೈತೊಂಡೇರು. ದೊಡ್ಡ ಒಂದು ನನ್ನ ಡ್ರೀಮ್ ಆಗಿರ್ತದೆ, ಕಲಿಕೆಯೊಂದಿಗೆ ಸಂಪಾದಿಸಿ. ತಮಗೆಲ್ಲರಿಗೂ ಗೊತ್ತಿರ್ಬೋದು, ನಮ್ಮ ಮಕ್ಕಳು ಇಲ್ಲಿಂದ ವಿದೇಶಕ್ಕೆ ಹೋದರೆ, ಪ್ರತ್ಯೇಕವಾಗಿ ಯುರೋಪ್ ಕಂಟ್ರಿಗೆ ಹೋದರೆ ಅವರಿಗೆ ಕಲಿಯುವಾಗಲೇ ತಮಗೆಲ್ಲರೂ ಗೊತ್ತಿರ್ಬೋದು, ಒಂದು ವಾರದಲ್ಲಿ 48 ಗಂಟೆಗಳ ಕಾಲ ಅವರಿಗೆ ದುಡಿಯುವಂಥ ಅವಕಾಶವಿರುತ್ತದೆ. ಆ ಒಂದು ಸಂಪ್ರದಾಯವನ್ನು ಕಟ್ಟುನಿಟ್ಟಿನಿಂದ, ಅದು ನಮ್ಮ ಮಾನವ ಕಲ್ಯಾಣ ಇಲಾಖೆಯಲ್ಲಿ ಇದೆ, ಅದು ಪೇಪರಿಗೆ ಮಾತ್ರವಾಗಿರ್ತದೆ, ಅದನ್ನು ಕಟ್ಟುನಿಟ್ಟಲ್ಲಿ ಜಾರಿಗೆ ತರುವಂತೆ ನಾನು ಶ್ರಮಿಸ್ತೇನೆ. ಅದರಿಂದ ಪ್ರಯೋಜನ ಏನಂತ ಹೇಳಿದರೆ, ಈ ಮಕ್ಕಳಲ್ಲಿ ಯುವಕರಲ್ಲಿ ದುಶ್ಚಟಗಳು ಬೆಳೆಯದಂತೆ ತಡೆಯುತ್ತದೆ. ಯಾಕೆಂತ ಹೇಳಿದರೆ ಅವರು ಬ್ಯುಸಿಯಾಗಿರ್ತಾರೆ. ಮತ್ತು ಗುತ್ತಿಗೆ ಆಧಾರಿತ ಗೌರವ ಶಿಕ್ಷಕರನ್ನು ಕಾಯಂಗೊಳಿಸುವುದು, ತುಳು, ಕೊಡವ, ಬ್ಯಾರಿ ಭಾಷೆಗಳಿಗೆ ಸಾಂವಿಧಾನಿಕವಾದಂತಹ ಅಪ್ರೂವಲ್ ಸಿಗುವಂತೆ ನಾನು ಶ್ರಮಿಸ್ತೇನೆ. ಅದೇ ರೀತಿ ಪದವೀಧರರಿಗೆ ಅವರ ಒಂದು ಧ್ವನಿಯಾಗಿ ವಿಧಾನಸಭೆಯಲ್ಲಿ ನನ್ನ ಕಾರ್ಯವನ್ನು ನಡೆಸಲು ನಾನು ಶ್ರಮಿಸ್ತೇನೆ ಅಂತ ಈ ಮೂಲಕ ತಮಗೆ ತಿಳಿಸ್ತಾ ಇದ್ದೇನೆ. ತಾನು ಆಡಳಿತಡು ಉಪ್ಪುನಗ ಉಳ್ಳಾಲ ನಗರನು 2ನೇ ಸ್ಥಾನಗೂ ಕನತುಂತಾದೆ ನೈಋತ್ಯ ಪದವೀಧರ ಕ್ಷೇತ್ರಡು ತಾನು ಓಟು ಗುಂತದಂದು ದಿನಕರ್ ಉಳ್ಳಾಲ ಪಂದಿರು. ನೈಋತ್ಯ ಪದವೀಧರ ಕ್ಷೇತ್ರಡು ಓಟು ಗುಂತುದಿನ ದಿನಕರ ಉಳ್ಳಾಲ ಶುಕ್ರವಾರ ಕುಡ್ಲಡು ಸುದ್ದಿಕೋಟುಡು ಪಾತಿರ್ದು ತಾನು ಸಾರತ್ತ ಒರ್ಮನುತ ಎನ್ಪಡ್ದು ಜನಪ್ರತಿನಿಧಿಯಾದ ರಾಜಕೀಯ ಸಾಮಾಜಿಕ ಬೊಕ್ಕ ಶೈಕ್ಷಣಿಕವಾದ ಬೇತೆ ಬೇತೆ ಕ್ಷೇತ್ರಲಿಡು ಸಾರ್ವಜನಿಕ ಸೇವೆಯನ್ನು ಮಲ್ತದೆ ಎನ್ನ ಆಡಳಿತ ಉಪ್ಪುನಗ ಉಳ್ಳಾಲ ನಗರನು 2ನೇ ಸ್ಥಾನಗೂ ಕನತದು ಉಂತಾದೆ ಜನಕುಲಿನ ಸೇವೆ ಕರ್ತವ್ಯ ಮಲ್ಪುನವೇ ಎನ್ನ ಆಸೆ ಕರಿನ ಮೂಜಿ ಸರ್ತಿದ ಓಟುಡು ಗೆಂದಿದೆ ಜವನರಿಗೂ ಬೊಕ್ಕ ಬರವು ಕಲ್ಪುನಕ್ಲಿಗ್ ಬೇಲೆ ಕೊರ್ಪುನ ಉದ್ದೇಶಡು ಶೈಕ್ಷಣಿಕವಾದ ಶಾಲೆ ನಡಪಾವೊಂದುಲ್ಲೆಂದು ದಿನಕರ್ ಉಳ್ಳಾಲ್ ಪಂಡೇರು ಒಂಜಿ ಸಾರಡು ದೆಚ್ಚ ಜೋಕುಲು ಎಂಕ್ಲೆನ ಶಾಲೆಡ್ ಕಲ್ತೊಂದುಲ್ಲೆರು ನೈಋತ್ಯ ಪದವೀಧರ ಕ್ಷೇತ್ರ ಸುತ್ತುದ ಮಾತಾ ಪದವಿ ಕಲ್ತನಕ್ಲೆನ ಸಮಸ್ಯೆಲೆನ್ ಪರಿಹಾರ ಮಲ್ಪೋಡು ನನಲ ಹೆಚ್ಚಿನ ಸೇವೆನ ಮಲ್ಪೋಡು ಪನ್ಪನ ಉದ್ದೇಶಡು ಪಕ್ಷದಾಂತೆ ಓಟು ಗುಂತುದೆ ಪದವೀಧರರು ಬೆಲೆ ಬಾಳುನ ಓಟು ಕೊರತು ಗೆಂದಾವಡೊಂದು ದಿನಕರ್ ಉಳ್ಳಲ್ ಕೇಂಡೊಂಡೇರು. ಯಾವುದೇ ವಿಷಯದಲ್ಲಿ ಸೌಹಾರ್ದತೆಯನ್ನು ಎಲ್ಲ ಜನಾಂಗದವರನ್ನು ನಮ್ಮ ಪಕ್ಷಾತೀತ ರಹಿತವಾಗಿ ನಾನು ಇಲ್ಲಿ ಇದರ ಬಗ್ಗೆ ನಾನು ಇದು ಮಾಡಿದ್ದೇನೆ. ಎಲ್ಲ ಜನರು, ಎಲ್ಲ ಪಕ್ಷದವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಒಟ್ಟಿಗೆ ಸೇರಿಕೊಂಡು ಹಬ್ಬಕ್ಕೋತ್ಸವವನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಹೆಣ್ಮಕ್ಕಳು PUC ನಂತರ ಅವರು ವಿದ್ಯಾಭ್ಯಾಸವನ್ನು ಮೊಟಕು ಮಾಡ್ತಾ ಇದ್ದಾರೆ. ಈಗ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಆಗಿದೆ. ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಹೆಣ್ಮಕ್ಕಳು ಇನ್ನೂ ಕೂಡ ವಿದ್ಯಾಭ್ಯಾಸದಲ್ಲಿ ಜಾಸ್ತಿ ತೊಡಗಿಸಬೇಕು. ಅವರು ಡಿಗ್ರಿ ಆದ ನಂತರ ಅವರು ಮನೆಯಲ್ಲಿ ಉದ್ಯೋಗಕ್ಕೆ ಹೋಗುವುದಿಲ್ಲ ಅಥವಾ ಎಲ್ಲಿ ಕೆಲಸಕ್ಕೆ ಹೋಗೋದು. ಅದನ್ನು ಕೂಡ ಅದು ಪ್ರಯೋಜನ ಆಗ್ತದೆ. ನಮ್ಮ ಎಲ್ಲರೂ ಕೆಲಸಕ್ಕೆ ಹೋದರೆ, ಮನೆಯಲ್ಲಿ ಕೂತ್ಕೊಳ್ಳದೆ ಎಲ್ಲರೂ ಕೆಲಸಕ್ಕೆ ಹೋದರೆ GDPಯಲ್ಲಿ ನಮಗೆ ಜಾಸ್ತಿ ಆಗ್ತದೆ. ಅದನ್ನು ಹೆಚ್ಚುವಂಥ ಕೆಲಸವನ್ನು ನಾವು ಮಾಡಬೇಕು. ಹೆಣ್ಮಕ್ಕಳು, ವಿಶೇಷವಾಗಿ ಹೆಣ್ಮಕ್ಕಳು ಅವರ ಅರ್ಧಕ್ಕೆ ಮೊಟಕುಗೊಳಿಸ್ತಾ ಇದ್ದಾರೆ. ಧೂಮಪಾನದ ಬಗ್ಗೆ ನಾನು ಹೇಳಿದೆ. ಎಲ್ಲೂ ಭ್ರಷ್ಟಾಚಾರ ನಡೆದಂತೆ ಯಾವುದೇ ಸಂದರ್ಭದಲ್ಲಿ ಒಂದು ಚಹಾವನ್ನು ಕುಡಿಯದಂತೆ ನನ್ನಲ್ಲಿ ಎಷ್ಟು 25 ವರ್ಷದಿಂದ ಏನು ಸಂಭಾವನೆ ನನಗೆ ಸಿಕ್ಕಿದೆ, 1,000, 2,000, 4,000, 5,000 ಪ್ರತಿಯೊಬ್ಬರಿಗೆ ನಾನು ಹಂಚಿದ್ದೇನೆ. ಅದು ಪಾಪದವರಿಗೆ, ಕೈಕಾಲಿಲ್ಲದವರಿಗೆ ಹಂಚ್ತಾ ಇದ್ದೆ. ಈಗ ಹಾಗೆ ನನ್ನ ಎಲ್ಲೂ ₹1 ನನ್ನ ಸಂಭಾವನೆ ಸಿಕ್ಕಿದ್ದನ್ನು ಕೂಡ, ಅಥವಾ ನನಗೆ ಏನು ವರಮಾನ ಇದನ್ನು ಕೂಡ, ನನ್ನ ಆಸ್ತಿ ಇವತ್ತೇ ನನ್ನ ಈ 80,000 ವಿದ್ಯಾಧರ ಮತ್ತು ನನ್ನೆಲ್ಲ ಗೆಳೆಯರು ನನ್ನನ್ನು ನೋಡಿ ಇವತ್ತು ಬಂದಿದ್ದಾರೆ. ಬಾಪ ಆಯಿತು, ನಿಮಗೆ ಸಪೋರ್ಟ್ ಮಾಡ್ತೇವೆ ಅಂತೇಳಿ. ಯಾವುದೇ ವಿಷಯದಲ್ಲಿ ಬೇರೆ ರಾಜಕೀಯವಾಗಿ ನಾನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಅದನ್ನು ಪ್ರಾಮಾಣಿಕತೆ, ನೈತಿಕತೆಯಿಂದ ಸಂವಿಧಾನಬದ್ಧ ಜವಾಬ್ದಾರಿಯನ್ನು ನಾನು ವಹಿಸಿಕೊಳ್ಳಲಿಕ್ಕೆ ನಾನು ತಯಾರಿದ್ದೇನೆ. 2024-25ನೇ ಸಾಲಿಡ್ ರೈತರಿಗೆ 1,53,000 ದೈಕ್ಲೇನು ಪಟ್ಟುನ ಉದ್ದೇಶ ದಿವೊಂದೊಂದು ಕುಡ್ಲದ ಒತ್ತುಕಾಡು ಸಂರಕ್ಷಣಾಧಿಕಾರಿ ಆಂಟೋನಿ ಮರಿಯಪ್ಪ ಪಂತೆರ್ 6 ಕುಡ್ಲದ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪಾತ್ರಕತೆ ಕಾರ್ಯಕ್ರಮಟ್ಟು ಪಾಲ್ದೆತೊಂಡರು. ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ಕುಡ್ಲದ ಪತ್ರಿಕಾ ಭವನಡು ಮಾಧ್ಯಮ ಪಾತ್ರಕತೆ ನಡಪ ಹೊಂದಿತ್ತಿದ್ದು ಕಾರ್ಯಕ್ರಮಟು ಕುಡ್ಲದ ಕಾಡು ಇಲಾಖೆ ಒತ್ತು ಸಂರಕ್ಷಣಾಧಿಕಾರಿ ಆಂಟೋನಿ ಮರಿಯಪ್ಪ ಪಾಲ್ದೆತೊಂಡರು. ಮರಿಯಪ್ಪ ಪಾತೆರ್ತ್ ಜನಕುಲಿನ ಜತೆ ಸೇರಿಗಿಡು ದೈ ನಡೆದು ಬುಲೆಪಾವುನೆಕ್ ಬೊಕ ಕಾಡು ಇಲಾಖೆದ ಬೇತೆ ಬೇತೆ ಯೋಜನೆಲೆಡ್ದು ದೈಕಲಿನ ಪಟ್ಟುನ ಪಣವು ಸಾಯ ಕೃಷಿಕರಿಗೆ ಕೊರೊಂದುಂಡು.
2024-25 ಸಾಲಿಡ್ ರೈತರಿಗೂ 1,53,000 ದೈಕ್ಲಿನ ಪಟ್ಟಣ ಉದ್ದೇಶ ದಿವೊಂದುಂಡು ಪಂಡೇರು 2024-25 5 ಲಕ್ಷ ದೈ ನಡುಪುನ ಯೋಜನೆ ಉಂಡು ಈ ರೀತಿ ವರ್ಷಲ 7 ಲಕ್ಷ ದೈ ನಡೊಂದುಂಡು ಆಂಡ ಮಾರ್ಗ ಕಟ್ಟನೆ ಇಂಚಿತ್ತಿ ಅಭಿವೃದ್ಧಿ ಯೋಜನೆಲೆನ ಪೊರ್ತುಡು ವರ್ಷಲ ಅವೇತೋ ಮರಕುಲು ನಾಶ ಆಪುಂಡು ಕರಿನ ವರ್ಷ ಈ ರೀತಿ 1,70,000 ಮರಕುಲೆನು ದೆಪ್ಪೊಡಾಪುಂಡು ಆಂಡಲ 130 ಕಾಡನು ಒರಿಪವನ ಅಗತ್ಯ ಆದುಂಡು ಕಾಡು ಮುರ್ಗೊಲು ಮುಖ್ಯವಾದ ಆನೆಲಿನ ಉಪದ್ರ ತಡೆಪೆರೆ ಕಾಡು ಆಕೇಶಿಯ ಮರಕ್ಲೆನು ದೆಪ್ಪದು ಫಲ ವಸ್ತುಲಿನ ಮರಕ್ಲೆನು ಬುಲೆಪಾವೊಂದುಂಡು ಆನೆ ಕಡಮೆ ಮಂಗೇರ್ಲು ಸೇರಂಚ ಕಾಡು ಮುರ್ಗೊಲೆಡಿದು ಬುಳೆ ನಷ್ಟ ಆಂಡ ನಷ್ಟ ಆಯ್ನಕ್ಲೆಗೆ ಪರಿಹಾರ ಕೊರುಪುನ ಯೋಜನೆ ಉಂಡೊಂದು ಒತ್ತು ಕಾಡು ಸಂರಕ್ಷಣಾಧಿಕಾರಿ ಆಂಟೋನಿ ಮರಿಯಪ್ಪ ಬಂಡೇರು ಸಹಾಯಕ ಕಾಡು ಸಂರಕ್ಷಣಾಧಿಕಾರಿ ಶ್ರೀಧರ್ ಪ್ರೊಬೇಷನರಿ ಐಎಫ್ಎಸ್ ಅಧಿಕಾರಿ ಅಕ್ಷಯ್ ಪ್ರಕಾಶ್ ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಕುಡ್ಲ ಪ್ರೆಸ್ ಕ್ಲಬ್ದ ಗುರುಕಾರ್ಯರು ಪಿಬಿ ಹರೀಶ್ ರೈ ಕಾರ್ಯಕ್ರಮಡು ಪಾಲ್ಗೊಳ್ಳುತ್ತಿದ್ದರು. ನಮ್ಮಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಒಂದು ಬರ್ತದೆ. ಈ ವಿತರಣೆ ಮಾಡಿದ ಸಸಿಗಳನ್ನು ತಮ್ಮ ಜಮೀನಲ್ಲಿ ನೆಟ್ಟು ಬೆಳೆಸಿ ಬದುಕುಳಿದ ಸಸಿಗಳಿಗೆ 3 ವರ್ಷಕ್ಕೆ 125 ರೂಪಾಯಿ ಆಗಿ ನಾವು ಅವರಿಗೆ ಪರಿಹಾರ ಧನವನ್ನು ನಾವು ಕೊಡ್ತೇವೆ. 35 ರೂಪಾಯಿ ಮೊದಲನೇ ವರ್ಷ, 40 ರೂಪಾಯಿ ಎರಡನೇ ವರ್ಷ, 50 ರೂಪಾಯಿ ಮೂರನೇ ವರ್ಷ. ಪ್ರತಿ ವರ್ಷ ನಮ್ಮಲ್ಲಿ ಡೇಟಾ ಇರ್ತದೆ. ಯಾವಾಗ ಅವರು ಬಂದು ನಮ್ಮಲ್ಲಿ ಸಸಿಗಳು ತಗೊಳ್ಬೇಕಾದ್ರೆ KIPYಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ರಿಜಿಸ್ಟ್ರೇಷನ್ ಮಾಡಿ ನಾವು ಅದನ್ನು ಸರ್ವೆ ಮಾಡ್ತೇವೆ ಅದರ 1 ವರ್ಷ ನಂತರ. ಸೊ ಅದೆಷ್ಟು ಬದುಕುಳಿತದೆ ಸಸಿಗಳು ಅದಕ್ಕೆ ಅನುಗುಣವಾಗಿ ಈ ರೇಟ್ಸಿನ ಪ್ರಕಾರ ಅವರಿಗೆ ಪರಿಹಾರವನ್ನು ನೀಡ್ತದೆ. ಇದಲ್ಲದೆ ಈಗ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತೇಳಿ ಒಂದು ನಮ್ಮ ಸೋಷಲ್ ಫಾರೆಸ್ಟ್ರಿ ಅಂಡರಲ್ಲಿ ನರೇಗಾ ಸ್ಕೀಮ್ ಒಟ್ಟಿಗೆ ಮರ್ಜ್ ಮಾಡಿ ನಾವು ಒಂದು ಅವಕಾಶ ಇದೆ ಜನರಿಗೆ ಖಾಲಿ ಸೀಡ್ಲಿಂಗ್ಸ್ ರಿಯಾಯಿತಿ ಅಲ್ಲ, ನೆಟ್ಟು ಬೆಳೆಸೋದಕ್ಕೆ ಕೂಡ ಅವರಿಗೆ ಕೂಲಿ ದರದಲ್ಲಿ ಅವರಿಗೆ ಪ್ರೋತ್ಸಾಹನ ಕೊಡ್ಬೋದು. ಒಂದು ಗಿಡದಿಂದ ಸುಮಾರು 100 ರೂಪಾಯಿ ಸ್ವಲ್ಪ ಫಿಟ್ಟಿಂಗಿಂದ ಹಿಡಿದು ಪ್ಲಾಂಟಿಂಗಿಂದ ಹಿಡಿದು ಎಲ್ಲ ಸಾಯಿಲ್ ವರ್ಕಿಂಗ್ ಎಲ್ಲ ಮಾಡಿಕೊಂಡಾದ್ಮೇಲೆ ಕ್ಲೋಸ್ ಟು 100 ರೂಪೀಸ್ ಅವರಿಗೆ ಬರ್ತದೆ. ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ ಅಂತ ನಮ್ಮ ಸೋಷಲ್ ಫಾರೆಸ್ಟ್ರಿ ವತಿಯಿಂದ ಈ ಒಂದು ಯೋಜನೆಯನ್ನು ನಾವು ಹಮ್ಮಿಕೊಂಡಿರ್ತೀವಿ. ಇದರ ಅಡಿ ಈ ವರ್ಷಕ್ಕೆ ಜಿಲ್ಲೆಯಾದ್ಯಂತ 70,000 ಗಿಡಗಳನ್ನ ನಾವು ಗುರಿ ಇಟ್ಕೊಂಡಿದ್ದೇವೆ. ಕುಡ್ಲನಗರದ ಕುಲಶೇಖರದ ಕೆಎಂಎಫ್ ಡೈರಿ ಕೈತಲ್ದ ಇಲ್ಲ ಒಂಜೆಡ್ತು ಕಂಡದಿನ ಕೇಸಿಗೆ ಸಂಬಂಧ ಪೊಲೀಸರು ಈರುವೇರು ಅಂತಾರಾಜ್ಯದ ಕಂಡುಲಿನ ಪತ್ತದಿರು. ಕೊಡಗು ಜಿಲ್ಲೆದ ವಿರಾಜಪೇಟೆ ಬೆಳ್ಳೂರು ಗ್ರಾಮದ ಸಚಿನ್ ಬುಕ್ಕ ಬಾಡಗ ಗ್ರಾಮದ ನಿಶಾಂತ್ ಪನ್ಪುನ ಈರುವೇರು ಆರೋಪಿಲಿನ ಪೊಲೀಸರು ಪತ್ತದಿರು. ಕುಡ್ಲದ ಕುಲಶೇಖರ ಕೆಎಂಎಫ್ ಡೈರಿ ಕೈತಲ್ದ ಇಲ್ಲ ಒಂಜೆಟ್ಟು ಕಂಡದಿನ ಕೇಸಿಗೆ ಸಂಬಂಧ ಈ ಆರೋಪಿಲಿನ ಪತ್ತದಿರು. ಮೇ 11ಕ್ಕೆ ಕುಲಶೇಖರ ಕೆಎಂಎಫ್ ಡೈರಿ ಕೈತಲ್ದ ಇಲ್ಲಗ ಪುಗ್ಗುನ ಕಲ್ವೇರು 87.5 ಗ್ರಾಂ ಬಂಗಾರ ಕಂಡದಿತ್ತರು. ಕೇಸ್ದ ತನಿಖೆ ನಡಪಾಯಿನ ಪೊಲೀಸರು ಈರ್ವೇರು ಆರೋಪಿಲೆನ್ನು ಪತ್ತದು 4,29,500 ರೂಪಾಯಿ ಬೆಲೆತ ಬಂಗಾರು ಬೊಕ್ಕ ಆ ಕಾರ್ಯಗೂ ಗಳಸಿದಿನ 7 ಲಕ್ಷ ರೂಪಾಯಿ ಬೆಲೆತ ಕಾರು ಸೇರಿದು 11,30,000 ರೂಪಾಯಿ ಬೆಲೆತ ಸೊತ್ತುಲೇನು ಸ್ವಾಧೀನಗೊದೆ ತಂದಿರು. ಆರೋಪಿ ಸಚಿನ್ ಮಿತ್ ಕೊಡಗು ಜಿಲ್ಲೆದ ಗೋಣಿಕೊಪ್ಪಲ್ ಪೊಲೀಸ್ ಸ್ಟೇಷನ್ ಫೋಕ್ಸೋ ಕೇಸ್ ಬೊಕ್ಕ ನಿಶಾಂತನ ಮಿತ್ ಕೊಡಗು ಜಿಲ್ಲೆ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕಂಡದಿನ ಕೇಸು ಪಾಡ್ತಂಡು. ಹಿರಿಯ ವಾರ್ತಾಮಾನಿ ಕವಿ ಸಾಹಿತಿ ಚಿದಂಬರ ಬೈಕಂಪಾಡಿಯರಿಗೆ 2024 ಯಕ್ಷ ಧ್ರುವ ಕಲಾ ಮರ್ಯಾದಿ ಪುರಸ್ಕಾರ ಸಂದದಿತ್ತದು ಐತಾರ ಕುಡ್ಲದ ಅಡ್ಯಾರ್ ಗಾರ್ಡನ್ ನಡಪುನ ಯಕ್ಷ ಧ್ರುವ ಪಟ್ಲ ಸಂಭ್ರಮ ಕಾರ್ಯಕ್ರಮಟ್ಟು ಕಲಾ ಮರ್ಯಾದಿ ಪುರಸ್ಕಾರ ದೆತೊನ್ವೇರು. 2024 ಯಕ್ಷ ಧ್ರುವ ಕಲಾ ಗೌರವ ಪುರಸ್ಕಾರನು ಐತಾರ ಕುಡ್ಲದ ಅಡ್ಯಾರ್ ಗಾರ್ಡನ್ ದೆತೊನ್ಯರೆ ಒಪ್ಪುನ ಹಿರಿಯ ವಾರ್ತಾಮಾನಿ ಚಿದಂಬರ ಬೈಕಂಪಾಡಿ ಕವಿ ಸಾಹಿತ್ಯಲ ಆದುಲ್ಲೆರು. ವಡ್ಡರ್ಸೆ ರಘುರಾಮ ಶೆಟ್ಟಿಯರಿನ ಮುಂಗಾರು ಪೇಪರ್ ಐದು ಬೊಕ್ಕ ಕನ್ನಡ ಪ್ರಭಾ ಬೊಕ್ಕ V4 ಸೇರ್ನಂಚ ಬೇತೆ ಬೇತೆ ಮಾಧ್ಯಮಲೆಡು ಆರು ಕೆಲಸ ಮಲ್ತಿದ್ದೇರು. ಮಾಧ್ಯಮ ಕ್ಷೇತ್ರಡು 40 ವರ್ಷ ದೆಚ್ಚ ಕಾಲ ಬೆಂತನ ಚಿದಂಬರ ಬೈಕಂಪಾಡಿಯರಿನ ಹಿರಿತನ ಬೊಕ್ಕ ಪತ್ರಿಕೋದ್ಯಮ ವಲಯಡು ಸಂಧಾಯನ ಸೇವೆನ ಗುರುತು ಮಲ್ತದು ಯಕ್ಷ ಧ್ರುವ ಪಟ್ಲ ಸಂಭ್ರಮ 2024 ಯಕ್ಷ ಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಕಲಾ ಗೌರವ ಪುರಸ್ಕಾರ ಕುರಿತು ಮರ್ಯಾದೆ ಸಂದಾವುಡು. ಕೊಡ್ಲನಗರದ KS ರಾವ್ ಮಾರ್ಗದ ಬಿಷಪ್ ಹೌಸ್ ಜಂಕ್ಷನ್ ಹಿಡಿದು PVS ಜಂಕ್ಷನ್ಗೆ ಜೋಡಿಸಾವನ ಅಡ್ಡ ಮಾರ್ಗ ಖೈಬರ್ ಪಾಸ್ ಇತ ಕೆಸರು ಕಂಡದಂಚ ಆತಂಡು ಜನಕ್ಕಲು ಹೆಚ್ಚಾದು ಇಂದಟ ಕಡತೊಂದಿತ್ತದು ಇತ ಭಾರಿ ಕಷ್ಟ ಆತಂಡು. PVS ಜಂಕ್ಷನ್ BJP ಆಫೀಸ್ ಆದ ಕಾರ್ನಾಡು ಸದಾಶಿವರಾವ್ ಮಾರ್ಗಗೂ ಜೋಡಿಸಾವನ ಉಲ ಮಾರ್ಗ ಖೈಬರ್ ಪಾಸ್ ಇತ ನಡುತೊಂದು ಪೋಪುನಕ್ಲಿಗೂ ಭಾರಿ ಕಷ್ಟ ಕೊರೊಂದುಂಡು. ನಡತೊಂದು ಪೋಯರೆ ಸಾಧ್ಯನೇ ಇಜ್ಜಿಂದು ಪನ್ಪುನಾಡಿ ಮುಟ್ಟ ಕೆಸರು ಕಂಡದಂಚ ಅದು ಪೋತುಂಡು. ಡಾಮರ ಪಾಡದು ಎಡ್ಡೆ ಇತ್ತಿನ ಈ ಓಣಿ ಮಾರ್ಗ ಚರಂಡಿ ಕಟ್ಟುನ ಬುಕ್ಕ ಕರಿನ ಅರೆಗಲುಡು ಮಿಸ್ಕಾಂ ಕೇಬಲ್ ಪಾಡ್ಯರೆ ಗರ್ತ್ ಪಾಡ್ ನೆಡ್ದು ಬೊಕ್ಕ ದೂಲುಡು ಮುರುಕುದಿತ್ತಂಡು ಇತ್ತೆ ಬರ್ಸ ಬನ್ನಗ ಕೆಸರು ಕಂಡದಂಚ ಆತಂಡು.
100 ಮೀಟರ್ ಉದ್ದದ ಈ ಮಾರ್ಗ ಹಂಪನಕಟ್ಟೆಡ್ದು ನಡತೊಂದು ಪಿವಿಎಸ್ ಸರ್ಕಲ್ ದಾಡೆ ಪೋಯರೆ ಪಿವಿಎಸ್ ಸರ್ಕಲ್ ಪಡೆದ ಹಂಪನಕಟ್ಟೆಗೆ ಪೋಪುನಕ್ಲಿಗೆ ಭಾರಿ ಮುಟ್ಟದ ಸಾದಿ ಇಜ್ಜಿಂಡ ನವ ಭಾರತ ಸರ್ಕಲ್ ಆದ ಪಿವಿಎಸ್ ದಾಡೆ ಪೋವಡಾಪುಂಡು ದಿನನಿಚ್ಚ ಸಾರಗಟ್ಲೆ ಜನ ಇಂದೆಟ್ಟೆ ಪೋಪೇರು ಬರ್ಪೇರು ಬರವು ಕಲ್ಪನಕ್ಲು ದಿನನಿಚ್ಚ ಬೇಲೆಗೆ ಪೋಪುನಕ್ಲು ಬರ್ಪುನಕ್ಲು ಒಂದುವೇ ಉಲ ಸಾದಿಯೇ ಅವಡು ಮಹಾನಗರ ಪಾಲಿಕೆ ಬೊಕ್ಕ ಪಾಲಿಕೆ ಸದಸ್ಯರು ಗುಮ್ಮನ ಕೊರಂದೆ ಇದನ್ನು ಸ್ಮಾರ್ಟ್ ಸಿಟಿ ನಗರಗೂ ಒಂಜಿ ಕಳಂಕ ಪನ್ಪುನಂಚ ಮಲ್ತ್ ಬುಡ್ತೆರೆಂದ ಪನೋರಿ ನಡತೊಂದು ಪೋಪುನಕ್ಲೆಗ್ ಮಾತ್ರ ಇತ್ತಿನ ಈ ಸಾದಿ ಇತ ಕಾರು ಉಂತಾವನಕ್ಲೆಗ್ ಲಾಯಕದ ಜಾಗೆ ಅದು ಪೋತುಂಡು ಸಂಬಂಧಪಟ್ಟನಕ್ಲು ಈ ಮಾರ್ಗದಂಚಿ ಕನ್ನದಿದ್ದು ಸಮಸ್ಯೆನ ತುರ್ತು ಪರಿಹಾರ ಮಲ್ಪುನ ಅಗತ್ಯಲ ಉಂಡು. ತುಳುನಾಡ ಭೂತಾರಾಧನೆಡ್ ಪತ್ತನಾಜಿ ಒಂಜಿ ವಿಶೇಷ ದಿನ ಆದಿತ್ತದು ಒಂದು ಬೇತೆ ಬೇತೆ ಆಚರಣೆಲಿನ ಕಟ್ಟಪಾಡುಗ ಸಂಬಂಧಪಟ್ಟದಲ ಉಂಡು ಕುಟುಂಬದ ಇಲ್ಲಡು ಊರುದ ಬನಕ್ಲೆಡು ಬೇಷ್ಯ ಪತ್ತು ಪೂಪುನಾನಿ ಮಾತೆರ್ಲ ಸೇರ್ದು ಭೂತುಲೆಗ್ ಪರ್ವತಂಬಿಲ ಕರಿತಂಡು ತರಾವರಿ ಪರತಿರಿ ಪರಪೋಕುಲಿನ ಭಾರತ ದೇಶಡು ತುಳುನಾಡು ಭೂತಾರಾಧನೆಡ್ದು ಪ್ರಧಾನವಾದ ಗುರುತುಮಲ್ತೊಂದುಂಡು ಜನಪದೊಟ್ಟು ತಿರಿಪಾಯಿನಂಚ ಒಂಜಿ ಸಾರೋ ಭೂತಲು ಉಲ್ಲಗೆ ಅಂದ್ ನಮ್ಮ ಕಣ್ಣೆದುರು ಅವೇತೋ ದೈಫೋಲಿನ ರೂಪೊಲಿನ ಕೋಲ ನೇಮುಡು ನಮ್ಮ ತುವಂದುಲ್ಲ ಭೂತೋ ದೈಫೋ ಸತ್ಯ ಇಂಚ ನಮ್ಮ ಪಿರಾಕ್ತ ಕಾಲುಡ್ದಿಂಚ ನಮ್ಮೊಂದು ಬತ್ತಿನ ಮಾಯಿಕಾರರಿಗ್ ತಂಬಿಲ ಕೋಲ ನೇಮ ಕೊಡ್ತು ತೃಪ್ತಿ ಮಲ್ತೊಂದು ಬೈದ ಒಂದು ಪ್ರಕೃತಿ ಆರಾಧನೆ ತುಳು ಜನ ಆದಿಡು ಮರತ ಮುದೆಲ್ಡು ಜಾಲಡು ಕಲ್ಲು ಪಾಡ್ದು ಕಟ್ಟೆ ಕಟ್ಟದು ಈ ಸತ್ಯೊಲಿನ ನಮ್ಮೊಂದು ಬೈತೆರು ಇತ್ತೆ ಸಾನ ಮಾಡ ಆಂಡಲ ಬನೊಕ್ಲಿನ ಅಂಚನೆ ಒರಿತೊಂದು ನಮ್ಮೊಂದು ಬೈತೆರು ತಿಂಗಳುಗೊರ ಸಂಕ್ರಾಂತಿಗೆ ತಂಬಿಲ ವರ್ಷೊಡರ ಕೋಲನೇಮ ಕೊರುಂಡ ಅಕೇರಿಗ್ ಕೋಲನೇಮ ಮಾತ ವರ್ಷದ ಮಟ್ಟಿಗ್ ಅಕೇರಿ ಆಪುನ ಒಂಜಿ ಗಡ್ತದ ದಿನ ಆದುಪ್ಪುನ ಪತ್ತನಾಜೆಗ್ ವಿಶೇಷ ಪರ್ವ ತಂಬಿಲ ಕರೆತದು ನಮ್ಮಿಂಚಿ ಭೂತೊಲೆಗ್ ನಮ್ಮನ್ನು ಕಾತೊಂದು ಧರ್ಮ ರಚನೆ ಮಲ್ಪನ ಸತ್ಯೊಲೆಗ್ ಪುಡ್ಯಡ್ಪೆರು ದೇವ ಕಿರಿಯೆ ಅಸುರ ಕಿರಿಯದ ಬನ ಇಂಚ ರಡ್ಡ್ ನಮೂನೆದ ಆರಾಧನೆ ಇತ್ತದು ದೇವ ಕಿರಿಯದವುಲೋ ದೇವಿರೆಗ್ ನಿನ್ನೆ ಪೊತ್ತಾದು ಅರಿತಾರೆ ಬಚ್ಚಿರೆ ಬಜ್ಜೆದೀದು ಭೂತುಲೆಗ್ ಬೊಂಡದೀದು ಕೊಲ್ತಿರೆ ಪೊತ್ತಾದು ಬಾರದ ಇರೆಪಾಡ್ದು ಪನಿಯಾರ ಬಲಸದು ತೂಪ ಪತ್ವೇರು ಈ ಪೊರ್ತುಡು ಪ್ರಾರ್ಥನೆ ಮಲ್ತದು ಆರೋಗ್ಯ ಕೈಕಾರಗ್ ಸುಖ ಕೊರಡೊಂದು ನಟ್ಟೊನ್ವೇರು ಅಸುರ ಕಿರಿಯದ ಬನತೌಲು ಇಂದೆತ ಒಟ್ಟುಗು ಕೆಲವು ಬನಕ್ಲೆಡು ಕೋರಿ ಕೊಯ್ದು ನೆತ್ತೆರು ಆವಾರ ಕೊರ್ಪುನ ಕ್ರಮಲ ಉಂಡು ಕುಳಿಗನ ಬನತೌಲು ಹೆಚ್ಚಾದ ಇಂದಿನ ಆಚರಣೆ ಮಲ್ಪೇರು ಒಟ್ಟುಗೂ ರಾವು ಇತ್ತಂಡ ತೌತೆ ನುಂಗೆಲು ಕೊಲ್ಲದರುತ್ತ ಕಚ್ಚಿಪುಡು ಏಳೀರೆ ಅಗೆಲ್ ಬಲಸ್ವೇರು ಊರುದ ಬನಕ್ಲೆಡು ಮಾತಾ ಇಲ್ಲೆಲ್ದಕ್ಲು ಅಯ್ಯಂಗಾಯಿಗು ಒಂಜೊಂಜಿ ತಾರಾಯಿ ಕೊರ್ತು ಐನ ಪರ್ವ ತಂಬಿಲ ಕರಿಪುನಾರು ಕಲ್ಲುಗ ದರ್ಪುವೆರು ದೈವಸ್ಥಾನಲೆಡು ತಂಬಿಲ ಭಂಡಾರದ ಇಲ್ಲಡು ಪನ್ಯಾರ ಬಲಸದು ಪರ್ವ ತಂಬಿಲ ಕರಿಪುನ ಕುಟುಂಬದ ಇಲ್ಲಡು ಅಗೆಲು ಬಳಸುನ ಕರಿದು ಪೋಯ್ನಕ್ಲೆಗ್ 14 ಇರೆ ಬಳಸುನ ಇಂಚ ತರಾವರಿ ನಮ್ಮೂನೆಡು ಪತ್ತನಾಜಿದ ಪರ್ವ ಕರಿಪುನ ಕಟ್ಟು ತುಳುನಾಡು ನಡೆತದು ಬೈತರು ಸಕಲಾರ್ಥ ವಿದ್ಯಾದೇವತೆ ಸರಸ್ವತಿನ ಅನುಗ್ರಹಕ್ಕೂ ಸಾರ್ವಜನಿಕ ಮಹಾಸರಸ್ವತಿ ಸಮೇತ ಶ್ರೀಚಕ್ರ ಪೂಜೆ 1 ಮೇ 27 ಗಂಟೆ 1 ಗಂಟೆ ಹಿಡಿದು 11 ಮುಟ್ಟ ಊರಸ್ಟೋರ್ ಶ್ರೀ ಮಹಾಗಣಪತಿ ದೇವಲ್ಯಡ್ ಓಂ ಶ್ರೀ ಮಠದ ಆಶ್ರಯಡ್ ನಡಪುಡು ಅಖಿಲ ಭಾರತೀಯ ಸಂತ ಸಮಿತಿ ಕರ್ನಾಟಕ ರಾಜ್ಯಾಧ್ಯಕ್ಷ ಓಂ ಶ್ರೀ ಮಠದ ಮಠಾಧಿಪತಿ ಮಹಾಮಂಡಲೇಶ್ವರ ಸ್ವಾಮಿ ಓಂ ಶ್ರೀ ವಿದ್ಯಾನಂದ ಸರಸ್ವತಿಯರನ ದಿವ್ಯ ಉಪಸ್ಥಿತಿಟ್ ಓಂ ಶ್ರೀ ಮಠದ ಮಾತಾಶ್ರೀ ಓಂ ಶ್ರೀ ಶಿವಜ್ಞಾನಮಯಿ ಸರಸ್ವತಿಯರನ ನೇತೃತ್ವಡು ಸಾರ್ವಜನಿಕ ಮಹಾಸರಸ್ವತಿ ಸಮೇತ ಶ್ರೀ ಚಕ್ರ ಪೂಜೆಡ್ ಭಕ್ತರು ಪಾಲ್ಪಡುವುದು ಪಂಡದು ಓಂ ಶ್ರೀ ಮಠದ ಪ್ರಕಟಣೆ ತಿರುಪಾದಿರು ಎಡೆಗಿಂತ ತುಲಿಸಿದ್ದಿಲ್ಲ ಮಗಂಡು ನಾಲಾದ ಸುದ್ದಿಗಾದ ಒಂದು ಪ್ಲೇ ನಮಗುಳ ನ್ಯೂಸ್ 24/7